ಸೊ ಇವತ್ತಿನ ಜನಧ್ವನಿಯನ್ನ ಪ್ರಮುಖವಾಗಿ ಗಮನಿಸೋದಾದ್ರೆ ಕಳೆದ ಒಂದು ವಾರದಿಂದ ಕಳೆದ ಅನೇಕ ದಿವಸಗಳಿಂದ ಪ್ರಮುಖವಾಗಿ ಚರ್ಚೆಯಲ್ಲಿ ಇರುವಂತಹ ವಿಚಾರ ರಾಜ್ಯದಲ್ಲಿ ಮೋಡ ಹಗರಣ. ಆ ಹಗರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆಯಲ್ಲಿ ಪ್ರಮುಖವಾಗಿ ಈಗ ಗೋಚರ ಆಗ್ತಾ ಇರುವಂಥದ್ದು ಕರಾವಳಿಯಲ್ಲಿ ಮೊನ್ನೆಯ ದಿವಸ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಕಾಂಗ್ರೆಸ್ ನಡೆಸಿರುವಂತಹ ಪ್ರತಿಭಟನೆ. ಆ ಪ್ರತಿಭಟನೆಯಲ್ಲಿ ಯಾವ ಮಟ್ಟಕ್ಕೆ ಆಕ್ರೋಶಗಳು ವ್ಯಕ್ತವಾಯಿತು ಮತ್ತು ಕರಾವಳಿಯ ಸ್ಥಳೀಯ ನಾಯಕರುಗಳು, ಕಾಂಗ್ರೆಸ್ನ ನಾಯಕರುಗಳು ಯಾವ ರೀತಿಯಾದಂತಹ ಹೇಳಿಕೆಗಳನ್ನು ನೀಡಿದರು. ಆ ಹೇಳಿಕೆಯ ನಂತರ ರಾಜ್ಯದಲ್ಲೇ ಒಂದು ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗೋದಕ್ಕೆ ಪ್ರಾರಂಭ ಆಯಿತು. ರಾಜ್ಯ ಮಟ್ಟದ ಸುದ್ದಿಯಾಗಿ ಪ್ರಮುಖವಾಗಿ ಕಾಂಗ್ರೆಸ್ನ MLC ಮತ್ತು ಕರಾವಳಿಯ ನಾಯಕನಾಗಿರುವಂತಹ ಐವನ್ ಡಿಸೋಜ್ ಅವರ ಹೇಳಿಕೆ ಈಗ ಕೆಲವೊಂದು ಕಾಂಗ್ರೆಸ್ ನಾಯಕರುಗಳಿಗೆ ಅದನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವರೇ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅವರು ಹೇಳಬಾರದಿತ್ತು ಅಥವಾ ಆ ಹೇಳಿಕೆಗೂ ನಮಗೂ ಸಂಬಂಧಗಳಿಲ್ಲ ಅಥವಾ ಆ ಪ್ರತಿಭಟನೆಯಲ್ಲಿ ನಡೆದಿರುವಂತಹ ಕೆಲವೊಂದು ಘಟನೆಗಳನ್ನು ಇವತ್ತಿಗೂ ಕೂಡ ಕಾಂಗ್ರೆಸ್ನ ಯಾವೊಬ್ಬ ನಾಯಕರುಗಳು ಕೂಡ ಅದರ ಪರವಾಗಿ ಮಾತಾಡುವಂಥದ್ದು ಅಥವಾ ಅದನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಮುಂದಾಗೋದಿಲ್ಲ. ಹೀಗಿದ್ರೂ ಕೂಡ ಒಂದು ಕಡೆ BJP ಪ್ರತಿಭಟನೆ, ಅದಕ್ಕೆ ವ್ಯತಿರಿಕ್ತವಾಗಿ ಮತ್ತೊಂದು ಕಡೆ ಕಾಂಗ್ರೆಸ್ ಪ್ರತಿಭಟನೆ, ಅದಕ್ಕೆ ವ್ಯತಿರಿಕ್ತವಾಗಿ ಮತ್ತೆ BJP. ಕಳೆದ 3-4 ದಿವಸಗಳಿಂದ ಕರಾವಳಿಯಲ್ಲಿ ಸಾಲು ಸಾಲು ಪ್ರತಿಭಟನೆಗಳು. ಯಾರು ಯಾವ ಹೇಳಿಕೆಗಳನ್ನು ಯಾವಾಗ ಕೊಟ್ಟರು ಅಂತಲೇ ಗೊತ್ತಾಗ್ತಾ ಇಲ್ಲ. ಮೊದಲಿಗೆ CM ಸಿದ್ದರಾಮಯ್ಯನವರ ಪರವಾಗಿ ಯಾವಾಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ತನಿಖೆಗೆ ಅನುಮತಿಯನ್ನು ನೀಡಿದ್ರು, ಅದಾದ ಬಳಿಕ ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಗೆ ಒಂದು ತನ್ನ ಅಜೆಂಡಾವನ್ನು ಸಿದ್ಧಪಡಿಸಿಕೊಂಡಿತ್ತು. ಅದರಂತೆ ಕರಾವಳಿಯಲ್ಲೂ ಕೂಡ ಆ ಅಜೆಂಡಾವನ್ನು ವರ್ಕೌಟ್ ಮಾಡೋದಕ್ಕೆ ಮತ್ತು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಕಾಂಗ್ರೆಸ್ ಮುಂದಾಗಿತ್ತು. ಬಟ್ ಆ ಪ್ರತಿಭಟನೆ ಅನ್ನುವಂತಹ ನೆಪದಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡೋದಕ್ಕೆ ಕಾಂಗ್ರೆಸ್ ಹುನ್ನಾರವನ್ನು ಮಾಡಿದೆ ಅನ್ನುವಂತಹ ಆರೋಪವನ್ನು ಎದುರಿಸಬೇಕಾಯಿತು. ಯಾಕೆ ಎದುರಿಸಬೇಕಾಯಿತು ಅನ್ನುವಂತಹ ವಿಚಾರವನ್ನು ನೋಡ್ತಾ ಹೋದರೆ, ಚಲಿಸ್ತಾ ಇದ್ದಂತಹ ಖಾಸಗಿ ಬಸ್ಸನ್ನು ತಡೆದು ಅದರ ಗಾಜಿಗೆ ಕಲ್ಲೆಸೆದು ಗಲಭೆಯನ್ನು ಸೃಷ್ಟಿಸಿದರು. ಆ ಸಂದರ್ಭಗಳಲ್ಲಿ ಯಾರೋ ಕಾಂಗ್ರೆಸ್ನ ಪ್ರತಿಭಟನೆಯಲ್ಲಿ ಇನ್ನಿತರ ಬೇರೆ ಪಕ್ಷದವರು, ಬೇರೆ ಸಂಘಟನೆಯವರು ಕಲ್ಲು ತೂರಿರಬಹುದು ಅನ್ನುವಷ್ಟರ ಮಟ್ಟಕ್ಕೆ ಆ ಒಂದು ಕಿಚ್ಚು ಹಚ್ಚಿತ್ತು. ಬಟ್ ಬರಬರ್ತಾ ಸಂಜೆಯ ವೇಳೆಗೆ ಗೊತ್ತಾಯಿತು ಅದು ಕಾಂಗ್ರೆಸ್ನ ನಾಮನಿರ್ದೇಶಿತ ಪಾಲಿಕೆಯ ನಾಮನಿರ್ದೇಶಿತ ಕಾರ್ಪೊರೇಟ್ ಆಗಿರುವಂತಹ ಕಿಶೋರ್ ಶೆಟ್ಟಿ ಅನ್ನುವಂತಹ ವ್ಯಕ್ತಿ, ಸ್ವತಃ ಆತನೇ ಎಲೆಕ್ಟೆಡ್ ಪರ್ಸನ್ ಅಲ್ಲ, ಬದಲಾಗಿ ಪಾಲಿಕೆಯ ನಾಮನಿರ್ದೇಶಿತ ಕಾರ್ಪೊರೇಟರ್, ಕಾಂಗ್ರೆಸ್ನ ಕಾರ್ಪೊರೇಟರ್, ಆ ವ್ಯಕ್ತಿ ಖಾಸಗಿ ಬಸ್ಸನ್ನು ತಡೆದು ಕಲ್ಲೆಸಿತಾನೆ. ಮತ್ತೊಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿರ್ತಾನೆ, ಆತ ಅದೇ ಬಸ್ಸಿನ ಹೆಡ್ಲೈಟನ್ನು ಹೊಡೆದಾಕ್ತಾನೆ ಕಾಲಿಂದ ತೊಳೆದು. ಇನ್ನೊಬ್ಬ ವ್ಯಕ್ತಿ ಕೂಡ ಅದರಲ್ಲಿ ಜಾಯ್ನ್ ಆಗಿದೆ. 3 ಜನರ ಬಂಧನ ಆ ಕ್ಷಣದಲ್ಲಿ ಆಗಿತ್ತು. ಅದಾದ ಬಳಿಕ ಅದು ಏನಾಗಿದೆ ವಿಚಾರ ಅನ್ನುವಂಥದ್ದು ಇವತ್ತಿಗೂ ಕೂಡ ಸೂಕ್ಷ್ಮವಾಗಿರುವಂಥದ್ದು. BJP ಅದರ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಈ ರೀತಿಯಾಗಿ ಮತ್ತು ಇದರ ಈ ಒಂದು ಘಟನೆಯ ನಡುವೆ ಕಾಂಗ್ರೆಸ್ನ MLC ಆಗಿರುವಂತಹ ಐವನ್ ಡಿಸೋಜ್ ಅವರ ಹೇಳಿಕೆ, ರಾಜ್ಯಪಾಲರು ಯಾವ ಆಧಾರದ ಮೇಲೆ ಈ ರೀತಿಯಾದಂಥ ತನಿಖೆಗೆ ಆಗ್ರಹಿಸಿದ್ದಾರೆ ಅದನ್ನು ವಿರೋಧಿಸಿ ಅವರು ನೀಡಿರುವಂಥ ಹೇಳಿಕೆ. ಯಾವಾಗ ಮೊನ್ನೆ ಅಷ್ಟೇ ಬಾಂಗ್ಲಾದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಬಂತು, ಬಾಂಗ್ಲಾದ ಜನತೆ ದಂಗೆ ಎದ್ದು ಅಲ್ಲಿಯ ಪ್ರಧಾನಿಯವರನ್ನು ಯಾವ ಥರ ಪ್ರಧಾನಿ ಕಚೇರಿಯಿಂದ ಓಡಿಸಿದ್ರು, ಅವರ ಮನೆಯಿಂದ ಓಡಿಸಿದ್ರು, ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ರಾಜ್ಯಪಾಲರಿಗೆ ಬರುತ್ತೆ, ಅದನ್ನು ನಾವು ಮಾಡ್ತೇವೆ, ಕಾಂಗ್ರೆಸ್ ಅದಕ್ಕೆ ಸಿದ್ಧವಾಗಿದೆ ಅನ್ನುವಂಥ ಹೇಳಿಕೆಯನ್ನು ನೀಡಿಬಿಟ್ರು. ಈ ಒಂದು ಹೇಳಿಕೆ ದೊಡ್ಡ ಮಟ್ಟಕ್ಕೆ ಸುದ್ದಿಯಾಯಿತು. ರಾಜ್ಯದಾದ್ಯಂತವೂ ಕೂಡ ಈಗಲೂ ಕೂಡ ಅದು ದೊಡ್ಡ ಮಟ್ಟಕ್ಕೆ ಸುದ್ದಿಯಲ್ಲಿರುವಂಥದ್ದು, ಕೊನೆಯಾಗಿಲ್ಲ ಆ ವಿಚಾರವಾಗಿ. ಬಟ್ ಐವನ್ ಡಿಸೋಜ ಅವರು ಹೇಳಿರುವಂಥ ಹೇಳಿಕೆಗೆ ವ್ಯತಿರಿಕ್ತವಾಗಿ ಮತ್ತೆ ಕರಾವಳಿಯಲ್ಲಿ ಮಾತ್ರವಲ್ಲದೆ ರಾಜ್ಯದ ಅನೇಕ ಕಡೆಗಳಲ್ಲಿ ರಾಜ್ಯ BJP ನಾಯಕರುಗಳು ಪ್ರತಿಭಟನೆಯನ್ನು ನಡೆಸಿದರು. ಐವನ್ ಡಿಸೋಜ ಅವರ ಬಂಧನ ಆಗಬೇಕು ಅನ್ನುವಂತಹ ಒತ್ತಾಯವನ್ನು ಮತ್ತು ಒತ್ತಡವನ್ನು ಕೂಡ ಹಾಕಿದರು. ಬಟ್ ಅಷ್ಟರ ಮಟ್ಟಕ್ಕೆ ಯಾವುದೇ FIR ದಾಖಲಾಗುವಂಥದ್ದು ನಡೆದಿಲ್ಲ. ರಾಜಕೀಯ ನಾಯಕರುಗಳ ವಿಚಾರದಲ್ಲಿ ಇಂತಹ ಪ್ರಕರಣಗಳು ಇದೇನು ಹೊಸತೇನಲ್ಲ. ಬಟ್ FIRಗಳು ದಾಖಲಾಗಿಲ್ಲ. ಪ್ರಕರಣಗಳನ್ನು ನೀಡ್ತಾ ಇದ್ರು. ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, BJPಯಿಂದ ಯುವ ಮೋರ್ಚಾ ಕಡೆಯಿಂದ ಆಗಿರ್ಬೋದು, BJPಯ ನಾಯಕರುಗಳಿಂದ ಅನೇಕ ಸ್ಟೇಷನ್ಗಳಲ್ಲಿ ಪ್ರಕರಣ ದಾಖಲಾಗುವಂಥದ್ದು ನಡೀತಾ ಇತ್ತು, ನಡೆದಿದೆ. ಇದಾದ ಬಳಿಕ BJP ಪ್ರತಿಭಟನೆಯೂ ಕೂಡ ನಡೆದಿತ್ತು. ಅದು ಈ ಎಲ್ಲ ಘಟನೆ ಆದ ಬಳಿಕ
ಮೊನ್ನೆಯಷ್ಟೇ ರಾತ್ರಿ ಐವನ್ ಡಿಸೋಜ ಅವರು ಬೆಂಗಳೂರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ಮನೆಯ ಸುತ್ತ ಹೆಲ್ಮೆಟ್ ಹಾಕಿಕೊಂಡು ಇಬ್ಬರು ಬೈಕ್ನಲ್ಲಿ ಸಂಚಾರ ಮಾಡ್ತಾ ಇದ್ದಂಥ ವ್ಯಕ್ತಿಗಳು ಐವನ್ ಡಿಸೋಜ ಅವರ ಮಡದಿ ಆಸ್ಪತ್ರೆಯಿಂದ ತನ್ನ ಕೆಲಸವನ್ನು ಮುಗಿಸಿ ಮನೆಗೆ ಬಂದದ್ದನ್ನು ಗಮನಿಸಿ ರಾತ್ರಿಯ ವೇಳೆಯಲ್ಲಿ ಮನೆಗೆ ಕಲ್ಲು ತೂರಾಟವನ್ನು ಮಾಡ್ತಾರೆ ಇಬ್ಬರು. ಈ ವಿಚಾರವಾಗಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆಗೆ ಮತ್ತು ಒಂದು ಪಾದಯಾತ್ರೆ ರೀತಿಯಲ್ಲಿ ಅವರ ಮನೆಯಿಂದ ಹೊರಟು ಬಿಜೆಪಿ ಕಚೇರಿಯತ್ತ ಪಾದಯಾತ್ರೆಯನ್ನು ಮತ್ತು ಬಿಜೆಪಿಯ ವಿರುದ್ಧವಾಗಿ ಬಿಜೆಪಿ ಕಚೇರಿಯನ್ನು ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ ಇವತ್ತು ಪ್ಲಾನಿಂಗನ್ನು ನಡೆಸಿತ್ತು. ಬಟ್ ಆ ಪ್ಲಾನಿಂಗ್ ಅಷ್ಟರ ಮಟ್ಟಕ್ಕೆ ವರ್ಕೌಟ್ ಆಗಿಲ್ಲ. ಬಟ್ ಪ್ರತಿಭಟನೆ ನಡೆದಿದೆ. ಕರಾವಳಿಯ ಅನೇಕ ಪ್ರಮುಖ ನಾಯಕರುಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ರಾಜ್ಯಪಾಲರ ವಿರುದ್ಧವಾಗಿ ಹೇಳಿಕೆಯನ್ನು ನೀಡಿದಕ್ಕೋಸ್ಕರ ಬಿಜೆಪಿಯ ಸಂಸ್ಕೃತಿ ಇದು, ಮನೆಗೆ ಕಲ್ಲೆಸೆಯುವಂತಹ ಸಂಸ್ಕೃತಿಯನ್ನು ಬಿಜೆಪಿಯವರು ಸ್ಪೆಷಲಿ ಕರಾವಳಿಯ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಈ ಪ್ರತಿಭಟನೆಯಲ್ಲಿ ಹೇಳಲಾಯಿತು. ಇವತ್ತಿನ ಪ್ರತಿಭಟನೆಗೆ ಸಂಬಂಧಪಟ್ಟಂತಹ ಎರಡು ರೀತಿಯ ಪ್ರತಿಭಟನೆ ನಡೆದಿದೆ. ಕಾಂಗ್ರೆಸ್ನಿಂದಲೂ ಕೂಡ ಪ್ರತಿಭಟನೆ ನಡೆದಿದೆ. ಅದಕ್ಕೆ ಪ್ರತ್ಯುತ್ತರವಾಗಿ ಬಿಜೆಪಿ ಕಡೆಯಿಂದಲೂ ಕೂಡ ಇವತ್ತು ಪ್ರತಿಭಟನೆ ನಡೆದಿದೆ. ನಾನು ಆಗಲೇ ಹೇಳಿದ್ನಲ್ವ, ಕಳೆದ 3-4 ದಿವಸಗಳಿಂದ ಕರಾವಳಿಯಲ್ಲಿ ಎರಡೂ ರಾಜಕೀಯ ಪಕ್ಷಗಳು ಈ ಒಂದು ಬೀದಿ ನಾಟಕದ ರೀತಿಯಲ್ಲಿ ಬರೀ ಪ್ರತಿಭಟನೆಯನ್ನೇ ನಡೆಸ್ತಾ ಇದೆ. ಇದರಿಂದ ಯಾರಿಗೆ ಪ್ರಯೋಜನ, ಯಾರಿಗೆ ತೊಂದರೆ ಅನ್ನುವಂಥದ್ದಲ್ಲ, ಬರೀ ಪ್ರತಿಭಟನೆಗಳೇ ನಡೀತಾ ಇದೆ. ಇದಕ್ಕೂ ಮೇಲಾಗಿ ಏನೂ ಇಲ್ಲ, ಬರೀ ಪ್ರತಿಭಟನೆಗಳು. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.